ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಚಪಾತಿ ತಕ್ಕೊಂಡು ನಾನು ಚಪಾತಿ ಎಗ್ ನೂಡಲ್ಸ್ ಮಾಡಬೇಕು ಅಂತ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬಹುದು, ಟೇಸ್ಟಿಯಾಗಿ ಇರುತ್ತೆ. ಬನ್ನಿ, ಚಪಾತಿನ ನಾನು ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು, ಚಿಕ್ಕ ಚಿಕ್ಕದಾಗಿ. ನೋಡಿ, ಈ ಥರ ಇರುತ್ತೆ. ಇವಾಗ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಆಮೇಲೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಜೀರಿಗೆ, ಉಪ್ಪು, ಆಮೇಲೆ ಸಾಸಿವೆ. ನಾನು ಇದು ಚಿಕನ್ ಕರಿ ತೊಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ಚಿಕನ್ ಕರಿನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಕರಿಬೇವಿನ ಸೊಪ್ಪು, ಒಂದು ಅರ್ಧ ಹೋಲಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಟೊಮೆಟೊ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಆಮೇಲೆ ಇದು ತೆಂಗಿನ ಎಣ್ಣೆ ಹಾಕ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಮಾಡೋಕ್ಕೆ ಹೋಗೋಣ. ಓಕೆ, ಇವಾಗ ನಾನು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಎಗ್ಗನ್ನು ಒಂದು ಮೊಟ್ಟೆನ ಈ ಥರ ಕಟ್ ಮಾಡಿ ಸ್ವಲ್ಪ ಗುಜ್ಜಿ ಥರ ಮಾಡೋಣ. ತೆತ್ತಿ ಉಳಿಗುಣ ಈ ಥರ ಲೈಟಾಗಿ, ತುಂಬ ಫಾಸ್ಟ್ ಇಟ್ಕೋಬೇಡಿ, ಸಿಮ್ಮಲ್ಲಿಟ್ಟು ಈ ಥರ ಬುಜ್ಜಿ ಥರ ಮಾಡಿದರೆ ಸಾಕು. ಇದು ಆಯ್ತು, ಇದು ಜಾಸ್ತಿ ಇದು ಮಾಡೋಕ್ಕೆ ಹೋಗೋದು ಬೇಡ, ಇದು ಸಾಕು. ಈ ಕಡೆ ಒಂದು ಬಾಣಲೆ ಇಟ್ಕೊಳ್ತೀನಿ. ಓಕೆ, ಬಾಣಲಿ ಬಿಸಿ ಆಯಿತು, ಎಣ್ಣೆ ಹಾಕ್ತಾ ಇದ್ದೀನಿ. ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಇವಾಗ ನಾವು ಒಂದೊಂದೇ ಐಟಮ್ ಹಾಕ್ತಾ ಹೋಗೋಣ. ನಾನು ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಇದು ಸಿಡಿತಾ ಇದ್ದಾಗಲೇ ನಾವು ಇದಕ್ಕೆ ಈರುಳ್ಳಿ ಹಾಕೋಣ. ಸಿಡಿತಾ ಇರಬೇಕಾದ್ರೆ ಈರುಳ್ಳಿ, ಒಂದು ಅರ್ಧ ಹೋಳು ಈರುಳ್ಳಿನ ಹಾಕ್ತಾ ಇದ್ದೀನಿ. ಸಿಡಿತಾ ಇದೆ, ನಾನು ಹಾಕ್ತಾ ಇದ್ದೀನಿ. ತುಂಬ ಇದಾಗಬೇಕು ಅಂತ ಇಲ್ಲ, ಮತ್ತೆ ಇದಾಗುತ್ತೆ. ಇದು ಕೆಂಪಗಾಗಬೇಕು ಅಂತ ಇಲ್ಲ, ಅದು ಆಲ್ಮೋಸ್ಟ್ ಮತ್ತೆ ಆಗುತ್ತೆ ಎಲ್ಲ ಹಾಕಿದ ಮೇಲೆ. ನಾನಿವಾಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ಮತ್ತೆ ಹಾಕೋಕ್ಕೆ. ಟೊಮೆಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇವಾಗ ನಾವು ಈ ಜೀರಿಗೆ ಹಾಕ್ತಾ ಇದ್ದೀನಿ, ಅರಿಶಿನ ಹಾಕ್ತಾ ಇದ್ದೀನಿ, ಉಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಯಾಕೆಂದರೆ ಟೊಮೆಟೊ ಮತ್ತು ಈರುಳ್ಳಿ ಇವಾಗ ಉಪ್ಪು ಹಾಕಿದ ಮೇಲೆ ಬಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಂಪಗೆ ಆಗುತ್ತೆ ಬೇಗ. ಪಾಡ್ಲೆ 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 ಚೆಕ್ ಪಾಡ್ಲೆ అక్కడ పోలే రట్టుండు అక్కడ పోలే రట్టుండు నీకు. ಓಕೆ, ಚೆನ್ನಾಗಿ ಇದಾಗಲಿ, ಸ್ವಲ್ಪ ಮೆತ್ತಗಾಗಲಿ. ಇವಾಗ ನಾನು ಚಿಕನ್ ಸ್ವಲ್ಪ ಗ್ರೇವಿನ ಎತ್ತಿಟ್ಕೊಂಡಿದ್ದೀನಿ.
ಚಿಕನ್ ಕರಿ ಮಾಡುವಾಗ ಇದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನಿಮಗೆ ಚಪಾತಿ ಮಾಡಿ ಮನೆಯಲ್ಲಿ ನಾರ್ಮಲ್ ಆಗಿ ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಅಯ್ಯೋ ಬೇಸರ ಆಗುತ್ತೆ ಅಂತ ಹೇಳುವಾಗ ನೀವು ಈ ಥರ ಮಾಡಿ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಒಂಥರ ಹೊಸ ಫ್ಲೇವರ್ ಕೊಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಇದು ಇವಾಗ ಡ್ರೈ ಆಗ್ತಾ ಬರ್ತಾ ಇರಬೇಕಾದ್ರೆ ನಾವು ನೋಡಿ, ಚಿಕನ್ ಸ್ಮೆಲ್ ಬರ್ತಾ ಇದೆ, ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಉಂಟು. ನಿಮ್ಮ ಮನೆಯಲ್ಲಿ ಚಿಕನ್ ಕರಿ ಇಲ್ಲ ಅಂದರೆ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ, ಸಾಂಬಾರು ಇದ್ದರೂ ಯೂಸ್ ಮಾಡ್ಕೊಬೋದು. ಇಲ್ಲ ನಿಮ್ಮ ಮನೆಯಲ್ಲಿ ಮೀನು ಕರಿ ಇತ್ತು ಅಂದರೆ ಮೀನು ಕರಿನಲ್ಲೂ ಯೂಸ್ ಮಾಡ್ಕೊಬೋದು. ಯಾವುದು ಇದೇ ಆಗಬೇಕು ಅಂತ ಏನಿಲ್ಲ. ಒಟ್ಟಾರೆ ನಮಗೆ ಮಸಾಲೆ ಬೇಕು. ನಾರ್ಮಲಾಗಿ ಮಸಾಲೆ ಮಾಡೋದಕ್ಕೂ ನಾವು ಮೀನು ಇಲ್ಲ ಚಿಕನ್ ಈ ಥರ ಸಾಂಬಾರು ಮಾಡಿರುವಂಥ ಮಸಾಲೆ ಮಾಡಿ ರೆಡಿ ಮಾಡಿರುವ ಮಸಾಲೆಯಲ್ಲಿ ನಾವು ಈ ಥರ ಮಾಡಿದರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾನು ಸಿಮ್ಮು ಲೋ ಮಾಡಿದ್ದೀನಿ. ಇವಾಗ ನಾವು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡೋಣ. ಮೊಟ್ಟೆ ಬುರ್ಜಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಓಕೆ, ಇವಾಗ ಇದು ಸ್ವಲ್ಪ ಡ್ರೈ ಆಯಿತು. ಇವಾಗ ಇದಕ್ಕೆ ನಾನು ಚಪಾತಿನ ಈ ಥರ ಕಟ್ ಮಾಡಿರುವಂಥ ಇದನ್ನು ಇದಕ್ಕೆ ಹಾಕಿ, ಇದು ತುಂಬ ಹೊತ್ತು ಬೇಯಕ್ಕೆ ಇಡಬಾರ್ದು, ಸುಮ್ಮನೆ ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಬೇಕು ಅಷ್ಟೇ. ಇದಾಯಿತು ಈ ಥರ. ಇದಾಗೋಯ್ತು. ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ವಾವ್, ಸಖತ್ತಾಗಿರುವಂಥ ಸ್ಮೆಲ್ ಬರ್ತಾ ಉಂಟು. ವಾವ್, ಚಿಕನ್ ಸ್ಮೆಲ್ ಸಖತ್ತಾಗಿರುತ್ತೆ. ಓಕೆ, ರೆಡಿ ಆಯ್ತು. ಇವಾಗ ನಾವು ಇದು ಹೇಗೆ ಬಂದಿದೆ ಅಂತ ನಾವು ಟ್ರೈ ನೋಡಿ. ಬನ್ನಿ ಟೇಸ್ಟ್ ಮಾಡೋಣ. ಚಪಾತಿ ಎಗ್ ನೂಡಲ್ಸ್ ರೆಡಿ. ಬನ್ನಿ.